ನಿನ್ನೆಯ ದಿನ ಬಜ್ಪೆಯಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಎಂಬವರ ಹತ್ಯೆಯಾಗಿದೆ. ಮತಾಂಧರ ಅಟ್ಟಹಾಸದಿಂದಾಗಿ ಸುಹಾಸ್ ಶೆಟ್ಟಿ ಜೀವವನ್ನು ಬಿಟ್ಟಿದ್ದಾನೆ. ಈ ಒಂದು ಕೃತ್ಯವನ್ನು ನಾವು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬೇಕಂತ ಒಂದು ಕಡೆ ಹೇಳುತ್ತಾ, ಈ ರೀತಿಯ ಕೃತ್ಯವನ್ನು ಮಾಡತಕ್ಕಂಥ ಮತಾಂಧರಿಗೆ ನಾವು ಎಚ್ಚರಿಕೆ ಹಾಗೂ ಅವರ ಕೃತ್ಯಗಳನ್ನು ಖಂಡಿಸ್ತಾ ಇದ್ದೀವಿ. ನಮ್ಮ ಸಮಾಜ ಇವತ್ತು ನಮ್ಮ ಹಿಂದೂ ಕಾರ್ಯಕರ್ತರ ಪರವಾಗಿ ನಿಲ್ಲಬೇಕಾಗಿದೆ. ಆದ್ದರಿಂದ ಇವತ್ತಿನ ದಿನ ಎಲ್ಲ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಿ ನಮ್ಮ ಜೊತೆ, ನಮ್ಮ ಕಾರ್ಯಕರ್ತರ ಜೊತೆ ಇದ್ದೇವೆ ಅಂತ ಹೇಳುವ ಸಂದೇಶವನ್ನು ಸಮಾಜಕ್ಕೆ ಕೊಡತಕ್ಕಂಥ ಕೆಲಸ ಸಮಸ್ತ ಸಮಾಜದ ಮೇಲಿದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಶಾಂತಿಯುತವಾಗಿ ಇವತ್ತಿನ ಸ್ವಯಂ ಪ್ರೇರಿತವಾಗಿ ಇವತ್ತು ವ್ಯಾಪಾರಗಳನ್ನು ಸ್ಥಗಿತಗೊಳಿಸಬೇಕಾಗಿ ಈ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ. ಈ ಘಟನೆ ಮರುಗಳಿಸದಂತೆ, ಇಂತಹ ಘಟನೆಗಳು ಮರುಗಳಿಸದಂತೆ ಇಲಾಖೆ ಎಚ್ಚರಗೊಂಡು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ನಿನ್ನೆ ಆ ದುಷ್ಕೃತ್ಯ ಎಸಗಿದಂಥ ದುಷ್ಕರ್ಮಿಗಳನ್ನು ಅತಿ ಶೀಘ್ರದಲ್ಲಿ ಬಂಧಿಸಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.